ಇವನು ಮೊನ್ನೆ ಬಂಗಾಡಿ ಕಮಲದಲ್ಲಿ ಫಸ್ಟ್ ಮೆಡಲ್ ಮಾಡಿದೆ. ಲಾಸ್ಟ್ ಟೈಮು 8 ಮೆಡಲ್ ಮಾಡಿದೆ. ಇದು ನಮ್ಮದೇ ಕೋನ ಕಕ್ಕೆಬದ ಪೆರಂಗಾಲ್ ಚೆನ್ನ. ಬೆಂಗಳೂರು ಕಮಲ ನಮ್ಮ ಕಮಲಕ್ಕೆ ತಯಾರಾಗಿರುವಂತಹ ಮತ್ತೊಂದು ತಂಡ, ಅದು ಕಕ್ಕೆಬದವು ಪೆರಂಗಾಲಿನ ತಂಡ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರು, ಒಂದಷ್ಟು ಕಂಬಳದ ಭವಿಷ್ಯವನ್ನು ಇಲ್ಲಿ ಕಾಣಬಹುದು. ಯಾಕೆಂತಂದರೆ ಈ ಕಂಬಳದ ಭವಿಷ್ಯ ಬಹಳಷ್ಟು ಉತ್ತಮವಾಗಿದೆ. ಅದರಲ್ಲಿ ಇಲ್ಲಿರುವಂಥ ಹುಡುಗರಿಗೂ ಕೆಲವರಿಗೆ ಅಡ್ಡ ಹೆಸರಿದೆ. ಈ ಕೆಂಚ ಬೊಳ್ಳೆ ಅಂತೆಲ್ಲ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಅವರು ಎದುರುಗಡೆ ಸಿಕ್ಕಿದ್ರೆ ಸ್ವಲ್ಪ ನಾಚ್ತಾರೆ, ನೋಡಿ ಇಲ್ಲಿ ನೋಡಿ ನಾಚ್ಕೊಳ್ತಾರೆ. ಅಂದರೆ ಹಾಗೆ ಅವ್ರದ್ದೆಲ್ಲ ಸ್ವಲ್ಪ ನಾಚ್ಕೊಳ್ತಾರೆ ಅಲ್ವಾ ಕೃತಿಕ್? ಇದು ಚಾಂಪಿಯನ್ ಓಟಗಾರ, ಕಕ್ಕೆಬದವು ಪೆರಂಗಾಲ್ನ ಚಾಂಪಿಯನ್ ಓಟಗಾರ ಕೃತಿಕ್ನವ್ರದ್ದು ಮನೆಯ ಕೋಣಗಳು ಕೂಡ ಇದ್ದಾವೆ. ಅವರನ್ನು ಮಾತನಾಡಿಸಬೇಕು. ಕೃತಿಕ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಈಗ ಎಲ್ಲ ಹುಡುಗರನ್ನು ಸೇರಿಸ್ಕೊಂಡು ಎಂತ ಮಾಡೋದು ನೀವು? ಎಲ್ಲರೂ ಹುಡುಗರು ಬೇಕು. ಎಲ್ಲರೂ ಏಜ್ ಆದವರಿದ್ರೆಲ್ಲ ತುಂಬ ಕಷ್ಟ. ಹುಡುಗರಿದ್ರೆ ನಾನು ಸಹ ಹುಡುಗನೇ, ಹಾಗೆ ಇವರು ಸಹ ಹುಡುಗರೇ ಇರಬೇಕು. ನಾನು ಎಣಪಾಯ ಕಾಲೇಜಲ್ಲಿ ಏರ್ಪೋರ್ಟ್ ಏವಿಯೇಷನ್ ಕಲಿತಿದ್ದೇನೆ. ಏರ್ಪೋರ್ಟ್ ಏವಿಯೇಷನ್ ಕಲಿಯುವಂತಹ ನಿಮಗೆ ಈ ಕಂಬಳದ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? ಮನೆಯಿಂದ ಚಿಕ್ಕದಿಂದ ಇರುವಾಗನೇ ಕೋಣ ಅಂದರೆ ತುಂಬ ಇಷ್ಟ. ಕಂಬಳಕ್ಕೆ ಹೋಗೋದಂದ್ರೆ ಎಲ್ಲ ತುಂಬ ಇಷ್ಟ ಇತ್ತು. ಮನೆಯ ಕೋಣಗಳನ್ನು ಇಳಿಸುವವರು ಒಂದು ಓಟಕ್ಕೆಲ್ಲ ಬರೋದಿಲ್ಲ, ನೀವು ಓಡಬೇಕು ಅಂತ ಅಂದುಕೊಂಡದ್ದು ಹೇಗೆ? ನನಗೆ ಹಠ ಇತ್ತು ಕೋಣದ ಜೊತೆ ಓಡಬೇಕು ಅಂತ. ಆದರೆ ಮನೆಯಿಂದ ತಾಯಿದೆಲ್ಲ ಸ್ವಲ್ಪ ಕಂಬಳಕ್ಕೆ ಹೋಗೋದು ಬೇಡ ಹಾಗೆಲ್ಲ ಹೇಳ್ತಿದ್ರು. ಬೇಡ ಎಜುಕೇಷನ್ ಮಾಡು ಹಾಗೆ ಹೀಗೆ ಅಂತ. ಹಾಗಾದರೆ ದೊಡ್ಡಪ್ಪನವ್ರದ್ದೆಲ್ಲ ಫುಲ್ಲು ಸಪೋರ್ಟ್ ಇತ್ತು. ಹಾಗೆ ನಾನು ಕಂಬಳಕ್ಕೆ ಬರ್ತಿದ್ದೆ. ಆದರೂ ಸಹ ಬರ್ತಿದ್ದೆ. ಈಗ ನಿಮ್ಮ ಟೀಮ್ನ ಬಗ್ಗೆ ಹೇಳಿ. ನಮ್ಮ ಟೀಮ್ನ ಹುಡುಗರೆಲ್ಲ ತುಂಬ ಜೋಶಲ್ಲಿದ್ದಾರೆ. ಕೋಣ ಸಹ ಓಡ್ತಿದೆ ತುಂಬ. ಪ್ರಾಕ್ಟೀಸಲ್ಲೆಲ್ಲ ಚೆನ್ನಾಗಿ ಓಡಿದೆ. ಓಕೆ, ನಿಮ್ಮ ಕೋಣದ ಮತ್ತು ನಿಮ್ಮ ತಂಡದ ಪರಿಚಯ ನೀವೇ ಮಾಡಿಕೊಡ್ಬೇಕು. ಈಗ ನಮ್ಮ ರಿಪೋರ್ಟ್ರು ನೀವು ಕೃತಿಕ್. ನಾನು ಕೃತಿಕ್, ನಮ್ಮದೇ ಕೋಣ. ನಾನು ಎಲ್ಲ ಕೋಣಗಳ ಪರಿಚಯ ಮಾಡಿಕೊಡ್ತೀನಿ. ಇವನ ಹೆಸರು ಪಾಂಚ ಅಂತ. ಲಾಸ್ಟ್ ಟೈಮು ಉಡುಪಿಯಿಂದ ಪರ್ಚೇಸ್ ಮಾಡಿದ್ದು. ಇವನು ಮೊನ್ನೆ ಬಂಗಾಡಿ ಕಮಲದಲ್ಲಿ ಫಸ್ಟ್ ಮೆಡಲ್ ಮಾಡಿದೆ. ಇದು ನಮ್ಮದೇ ಕೋಣ ಕಕ್ಕೆಬದ ಪೆರಂಗಾಲ್. ಇವನ ಹೆಸರು ಸಬರಿಸ. ಲಾಸ್ಟ್ ಟೈಮು 8 ಮೆಡಲ್ ಮಾಡಿದೆ. ಇವತ್ತು ನಕ್ರೆ ಮಂಜುನಾಥ ಭಂಡಾರಿ ಅವ್ರದ್ದು ಕೋಣ. ಇದು ರೆಂಜಾಲ ಕುದುರಾಡಿಯ ಕುಟ್ಟಿ. ಇದು ಲಾಸ್ಟ್ ಟೈಮು 1 ಮೆಡಲ್ ಮಾಡಿದೆ ನಮ್ಮೊಟ್ಟಿಗೆ ಕಂಬೈನ್ ಆಗಿ. ಇದು ನಮ್ಮದೇ ಕೋಣ ಕಕ್ಕೆಬದ ಪೆರಂಗಾಲ್ ಚೆನ್ನ. ಲಾಸ್ಟ್ ಟೈಮು ಒಂದು 3 ತಿಂಗಳು ಹಿಂದೆ ಬಿಲಿಯೂರು ಗಣಪಂಡಾರ ಅವರಿಂದ ಪರ್ಚೇಸ್ ಮಾಡಿತ್ತು. నేను కిసి మనకు నాకు రేపు ఆధారపడు ఇంత మాత పరిస్థితి ఆపడు ఒక ఖండిత ఎరువాటు సోపు చేయాలి సాధారణ సోపు చేయాలి దక్కన ఉంటా పెద్ద ప్రస్తుతం నీరు వల్ల మీరు కూడా బోర్డు ఓపిజా పబ్బడించగని అంటే సాధారణ దాగనం పరాపి నన్ను ఇంకా తిన ಏನು ಮಿತ್ತಿತ್ತು ಚಿತ್ವ ಸಾಧ್ಯ ಜೋಕೃತಿ ಅಡಿತಾನೆ ఇంకా ಬಹಳ ಸಾಧನ ಆಪಡು ಬೆಂಗಳೂರು ಕಂಬಳ ಒಬ್ಬರ ಬೆಂಗಳೂರು ಪೋಡೆತ್ತ ಇಂಗ್ಲೀಷ್ ಪೋಡೆತ್ತ ಬೆಂಗಳೂರಿಗೆ ಇಂಗ್ಲೀಷ್ ಸಂಕುಳಾಯಿ ಬೆಂಗಳೂರು ಗಿಡಪಡೆ ಬೆಂಗಳೂರು ಪೋಡೆ ಎರುತ್ತೇವೆ ಪೋಡೆ ಹೋಗಮ್ಮ ಪೋಡೆ ಅಂಕುಳು పోడే పోజిన దాత ప్రజలు ఈ తోస గ్రేతరాజ ప్రజలు ఇక్కడ ఇది దేశంలో పుదారి కొంత కొంచెం పుదారు ఉందా ఉండే ఇది దేశంలో ఇప్పుడు నాకు అమ్మ ఇప్పుడు నాకు దుమ్ముడే ఏర్పడినాడు పోయిన పుదారు ఇన్ని ఉంటాను ఒక 1 ವರ್ಷ 25 ವರ್ಷ ಮಿತ್ತಾನು ಬಣ್ಣ 1 ವರ್ಷ ಉಂಟದ ಬಗ್ಗೆ ಎನ್ನೆದ್ರು ಮನರಜಿ 1 ವರ್ಷ ಕಂಡು ಉಂಟದ 4 ವರ್ಷ ಮೆಡ್ಲು ಮತ್ತೆ ಹಾಪಿ ತಟಬಡ ಹಾಪುಡು ಇದು ಇಂಕ್ಲೂ ಬೈ ನಲ್ಕು ಕೊಂಚ ಮೆಡ್ಲು ಹತ್ತಿ ಕಲ್ಪದ ಅಂಬಳ ಇಂಕ್ಲೂಜ್ ಮೆಡ್ಲು ಎಂಕ್ಲಾಸ್ ಮೆಡ್ಲು ಬಂದಿದೆ ಎಂಕ್ಲಾಸ್ ಮೆಡ್ಲು ಅಂದರೆ ಏಜ್ ಲೆಕ್ಕ ಬಂಡ ಲೆಕ್ಕ ತೀತಿಲ್ಲ ಬೆಂಗಳೂರು ಕಂಬಳ ಅಂತ ಫಸ್ಟ್ಗೆ ಪನ್ನಗ ಒಂದು ಲೆಕ್ಕಾಚಾರ ಇಪ್ಪುಂಡು ಫಸ್ಟ್ಗೆ ದಾದ ಅನ್ಸಂಡಿರೆ ದಾದ ಯೋಚನೆ ಬರ್ತದೆ ಬೆಂಗಳೂರು ಕಂಬಳ ಬಗ್ಗೆ ಬಂದಾಗ ಯೋಚನೆ ಅನ್ನಾಗ ಕಂಬಳ ಬೆಂಗಳೂರು ಫೋಡ್ನೇ ಮನಸ್ಸುಂಡೆ ಅಣ್ಣ ಫೋಡೇತಾ ಪೊಂದವಡ ಒಂದುಂಡ ಒಂದು ಅಪ್ಪುಲ್ಪ ಕಂಬಳ ಲೆಪ್ಪನಗ ಎಂಗ್ಲ ಫೋಡೇತಾಡೆಗೆ ಫೋಟೋ ಬಚ್ಚ ಅಂತ ಫೋಡ್ನೇ ಕುಂಚ ಪೆದ್ದ ಫೋಪನೆ ಪೋಡಿ ಬೆಂಗಳೂರು ನಿಂಗಳ ಜವನೇರಡ ಒಂಜಿ ಜೋಶ್ ಎಂಚುಂಡು ಮುಗಿಲಣ್ಣ ಜವನೇ ಆಯ್ತು ಮನಸ್ಸು ಫೋನ್ ಅನ್ಪೇರಿ ಫೋನ್ ಅನ್ಪೇರಿ ಫೋಡೆ ರುಗ ಪೊಡೆದು ಎಂಗ್ಲ ಫಿರಂತರ ಅಪ್ಪಜತ್ತ ಜವನೇರೆ ಬಾನ್ಪುಡಿ ಪೋಯ್ಡುಂದೆ ಎಂಕ್ಲ ಜವನೇರೆ ಬಟ್ಟು ಅಣ್ಣ ಕೊಂಚ ಉಂತರ ಸಾಧ್ಯ ಉಂಟು ಅಂತ ಜವನೇರೆ ಪೋಯ್ದು ಅಕ್ಕ ದುಂಬಾಪುರ ಜವನೇರೆ ಫೋನ್ ಪಾಂದವಡ ಒಂದುಂಡ ಅಂತ ಫೋನ್ ಮನಸ್ಸುಂಡು ಖಂಡಿತ ಜವನೇರೆ ಬಂದಾಗ ಫೋಪನೆ ಫೋಡೆ ರುಗ ಎಪ್ಪಡೆ ಎಂಕ್ಲೆಗೆ ಈ ತಂಡದ ಆಸಕ್ತಿಯನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಿರಿಜೀವ
ಅದ್ರ ಜೊತೆಗೆ ಈಗ ನೋಡಿ ಇದು ಎಂತ ಯಬ ಸೂಪರ್ ಆಗಿದೆಯಾ ಈಗ ಹಿಡ್ಕ ಜೋಕುಲು ಫುಲ್ ಕಂಬಳದ ಅಲ್ಪ ನಿಕಲು ಒಟ್ಟಿಗೆ ಇತ್ತೆ ಎಂಚ ಇರೇಗ್ ಮುಗುಲು ಸಹಕಾರ ಕೊಡ್ತಾರ ಈ ಯಬ ಸೋಕದ ಮುಗುಲು ಸಹಕಾರ ಕೊಡೋಡಾ ಎಂಕು ಸಹಕಾರ ಮನ್ಪೋಡಾಕಲಿಗೆ ಅದ್ರ ಮಂತ್ರ ಎಂಕ್ಲು ಕೊಡೋಡಾಕಲಿ ಕೊಡೋಡ ಬರ್ತಾನೆ ಎಂಕ್ಲು ಸಹಕಾರ ಮನ್ಪೋಡಾಕಲಿಗೆ ಅನ್ನ ಎಂಕ್ಲು ಮಂತ್ರ ಎಂಕ್ಲು ಕೊಡೋಡಾಕಲಿ ಅಕ್ಲು ಬಂದ ಎಂಕ್ಲು ಏರ್ಬಿಟ್ರೆ ಆಪಣ್ಣ ಬೇರೆ ಪೇಪರ್ ಆಪಣ್ಣ ಬೋಡ ಎಂಕ್ಲು ಮೈಂಡ್ ಬೋಡಾಕ ಮುಗುಲು ಬರಂದೆ ದಾಲಾಂ ಪರಿಚಯ ಜೊತೆ ದಾಲಾಂ ಪರಿಚಯ ಅದೇ ತೋರ್ಚ ಎಂಕ್ಲು ಎಂಕ್ಲು ತೋರ್ಚಾಕಲಿ ಎಂಕ್ಲು ಅಕ್ಲು ಬೋಡಿ ಬೋಡಿ ಎಂಕ್ಲು ಆಪಜಿ ಎಂಕ್ಲು ಧನ್ಯವಾದ ಪದ ಏನು ಉನ್ನ ಪತ್ರ ಅಂತ ಎಂಕ್ಲು ಮರ್ಯಾದೆ ಇದ್ದಿ ಬಿಲ್ಲಾಜಿ ಅಲ್ಪ ಆಕೆ ಜನ ಏತಿರ್ತೀನಿ 100 ಜನ ಇರ್ತಾರೆ ಆಕೆ ಮರ್ಯಾದೆ ಧನ್ಯವಾದ 70 ಪತ್ತೆ ಅಂತ ಎಂಕ್ಲು ಪತ್ತೆ ಯಾವ ಆ ಪತ್ತೆರ ಬಗ್ಗೆ ಏನು ಅಪ್ಪಳಿಗೆ ಆಕೆ ದಿಗ್ಗಿ ಜನ ಎತ್ತರಾತಿ ಆಕೆ ಶಕ್ತಿ ಜೋರುಂಡು ಟೀಮುಡು ಎಡ್ಡಂಡು ಎಡ್ಡಂಡು ಉಲ್ಲಾಸ ಉಲ್ಲಾಸ ಉಂಟು ಉಲ್ಲಾಸ ಉಂಟು ಉಮೇದು ಉಮೇದು ಪೂರಂಡು 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 ಉಂಡು ಉಂಡು ಇತ್ತೆ ಕೃತಿಕಡ ಈ ಸರ್ತಿ ಎಂಚಿನ ಎಕ್ಸ್ಪೆಕ್ಟ್ ಮಾಡ್ಬೋಲಿ ಈ ಸರ್ತಿ ಮೂಜೆಟ್ಲ ಚಾಂಪಿಯನ್ ಮನ್ಪಡೋದುಂಟು ವೆರಿ ಗುಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮಣ್ಪಡಿ ಏರ್ಬಾರ್ದು ಮಣ್ಪುಡಿ ಏರ್ಬಾರ್ದು ಕೈ ಕೊಡ್ಲಿ ಎಂದು ಕೈಗೊಂಡು ಮಣ್ಪುಡಿ ಅವು ಒಂದೇ ಚಾಂಪಿಯನ್ ಮಣ್ಪಡಿ ಮಾಲ್ಪಡೆ ಒಂದು ಕಕ್ಕೆ ಬದವು ಪೆರಂಗಾಲ್ದ ತಂಡದವರ ಮಾತು ನಾವು 3 ವಿಭಾಗದಲ್ಲಿಯೂ ಕೂಡ ಚಾಂಪಿಯನ್ ಆಗ್ತೇವೆ ಜೊತೆಗೆ ನಮಗೆ ಯಂಗ್ಸ್ಟರ್ಸ್ ಜೊತೆಗೆ ಹಿರಿಯ ವ್ಯಕ್ತಿಗಳದ್ದು ಎಲ್ಲರದ್ದು ಕೂಡ ಸಾಥಿದೆ ಇವರ ಸಾಥಿನಿಂದಲೇ ನಮ್ಮ ತಂಡ ಇರೋದು ನಾವು 55 ವರ್ಷಗಳಿಂದ ಕಂಬಳದ ಕರೆಯಲ್ಲಿ ಕೋಣೆಗಳನ್ನು ಓಡಿಸ್ತಾ ಇದ್ದೀವಿ ಇಲ್ಲಿ ತನಕ ಸೋತಿಲ್ಲ ಪ್ರತಿ ಹಂತದಲ್ಲಿಯೂ ಕೂಡ ಮೇಲ್ಮುಖಕ್ಕೆ ಏರ್ತಾ ಇದ್ದೀವಿ ಕೃತಿಕ್ನಂತಹ ಕುಟುಂಬದಲ್ಲೇ ಒಬ್ಬ ಓಟಗಾರ ಸಿಕ್ಕಿದ್ದಾನೆ ಅನ್ನುವಂತಹ ಹೆಮ್ಮೆಯ ಮಾತುಗಳನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಕೃತಿಕ್ ಕೂಡ ಮಾತಾಡಿದ್ದಾರೆ ಕೋಣೆಗಳ ಪರಿಚಯ ಮಾಡಿಕೊಂಡಿದ್ದಾರೆ ಇದು ಕಂಬಳಕ್ಕೆ ಬರ್ತಾ ಇರುವಂತಹ ಕಕ್ಕೆಬದವು ಪೆರಂಗಾಲ್ನ ತಂಡದ ಕಿರು ಪರಿಚಯ ಗೌತಮ್ ಶೆಟ್ಟಿ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಕಕ್ಕೆ ಪದವು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ